Masterclass in association with Apple Pie presents Masterclass Chef of the Year Season 2 powered by Aruna Masala. Taste and trust since 1980. Daawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮ್ಮ ಎಲ್ಲ ವೀಕ್ಷಕರಿಗೆ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಹಾಗೇನೆ ಆಪಲ್ ಪ್ಲೈ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ವಿಚ್ ಇಸ್ ಪವರ್ಡ್ ಬೈ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಜೊತೆಗೆ ದಾವತ್ ಬಾಸ್ಮತಿ ರೈಸ್ ದಿ ಫೈನೆಸ್ಟ್. ಆಲ್ಸೋ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, IDS ದಿ ಇಂಡಿಯನ್ ಡಿಸೈನ್ ಸ್ಕೂಲ್, ಲಲಿತಾ ಜ್ಯುವೆಲ್ಲರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಜೊತೆಗೆ ಕೆ ಡೆಕಾರ್, ZMZ ಈವೆಂಟ್ಸ್, ಹನೀಫ್ ಝೆಡ್, ಶುಗರ್ ಕ್ಲೌಡ್ ಬ್ರೌನೀಸ್, ಲಿಟಲ್ ಮ್ಯಾಂಗಲೂರ್ ಹೋಮ್ ಸ್ಟೇ, ಆಪಲ್ ಮಾರ್ಟ್ ಆ್ಯಂಡ್ ಯಾವಾಗಲೂ ಸಹಕಾರ ನೀಡ್ತಾ ಇರುವಂತಹ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಕಳೆದ ಸಂಚಿಕೆಯಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಸ್ಗಳನ್ನು ನೀವು ನೋಡಿದ್ರಿ. ಕೆಲವರಿಗೆ ಈ ಎಪ್ರಿನ್ ಸಿಕ್ಕಿದೆ, ಇನ್ನು ಕೆಲವರು ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇವೆ ಅಂತ ಇರ್ಬೋದು, ಅಥವಾ ವೆಯ್ಟಿಂಗಲ್ಲೂ ಇರ್ಬೋದು. ಬಟ್ ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ಟಕ್ಕರ್ ಕೊಡಲಿಕ್ಕೆ ಕಂಟೆಸ್ಟೆಂಟ್ಸ್ ರೆಡಿ ಇದ್ದಾರೆ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಎಪಿಸೋಡ್ ಆ್ಯಂಡ್ ನೋಡುವ ಯಾವ ಥರ ಕಂಟೆಸ್ಟೆಂಟ್ಸ್ಗಳು ಫುಲ್ ಆನ್ ಆಗಿ ಫುಲ್ ಕಾಂಪಿಟೇಷನ್ ಕೊಡಲಿಕ್ಕೆ ಆ್ಯಂಡ್ ನನಗಂತೂ ಅಲ್ಲ ಜಡ್ಜಸ್ಗಳನ್ನು ಕನ್ಫ್ಯೂಸ್ ಮಾಡಿ ರೆಡಿ ಆಗ್ತಾರೆ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2ನ ಮುಂದಿನ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಸೊ ಒಬ್ಬರ ರೆಸಿಪಿ ಇನ್ನೊಬ್ಬರ ರೆಸಿಪಿಯಿಂದ ತುಂಬಾ ಡಿಫ್ರೆಂಟ್ ಇದೆ ಆ್ಯಂಡ್ ಜಡ್ಜಸ್ಗಳಿಗಂತೂ ಕೂಡ ಟಫ್ ಆಗ್ತಾ ಇರಬಹುದು. ಬಟ್ ಎನಿವೆ ಲೆಟ್ಸ್ ಸಿ ಹೌ ಇಸ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಆಡಿಷನ್ಗೆ ಅಂತ ನೋಡುವ. ನಮಸ್ತೆ ರಶೀದಾ ಅವರು, ಎಲ್ಲಿಂದ? ನಾನು ಮಂಗಳೂರಿಂದ. ಓಕೆ, ಸೊ ದೇರಳಕಟ್ಟೆಯಲ್ಲಿ ದೇರಳಕಟ್ಟೆಯಲ್ಲಿ ತಾವಿರೋದು. ಸೊ ಹೇಗೆ ಪ್ರಿಪೇರ್ ಆಗಿದ್ದೀರಾ ಮೇಡಮ್ ನಮ್ಮ ಆಡಿಷನ್ಗೆ? ತುಂಬ ಒಳ್ಳೆ ಇದರಲ್ಲಿ ನಾನು ಬಂದಿದ್ದೇನೆ, ಮತ್ತು ಇಲ್ಲಿದು ನೋಡಬೇಕು. ತುಂಬ ಖುಷಿಯಿಂದ ಇಲ್ಲಿ ಬಂದು ಇದು ಮಾಡ್ತಾ ಇದ್ದೇನೆ ಈಗ, ಅಲ್ವಾ? ನೋಡುವ ಮೇಡಮ್ ಏನಾಗುತ್ತೆ ಅಂತೇಳಿ. ಬಟ್ ಇವತ್ತು ಆಡಿಷನ್ಗೆ ಆದಷ್ಟು ಕಂಟೆಸ್ಟೆಂಟ್ಗಳು ಬಂದರು. ಒಬ್ಬರಿಗಿಂತ ಒಬ್ಬರು ಸೂಪರ್ ಡೂಪರ್ ಇದ್ದರು. ಒಬ್ಬರದ್ದು ಬೇರೆ ಬೇರೆ ವಿಭಿನ್ನ ಶೈಲಿಯ ಒಂದು ಸ್ಟೈಲ್ನ ಮತ್ತು ಟೇಸ್ಟ್ನ ಒಂದು ಫುಡ್ ಆಗಿತ್ತು. ಸೊ ತಾವು ಏನು ಮಾಡ್ತಾ ಇದ್ರಿ ಇವತ್ತು ಆಡಿಷನ್ಗೆ? ಈಗ ನಾನು ಅದು ಕೊಕೊನಟ್ ಲೀಚಿ ದಿಲ್ಕುಶನ್ ಮಾಡ್ತಾ ಇದ್ದೇನೆ, ಮತ್ತೊಂದು ಕ್ಯಾರೆಟ್ ಚಪಾತಿ, ಮತ್ತೊಂದು ರೋಲ್, ಚಿಕನ್ ರೋಲ್. ಓಕೆ, ಬಟ್ ಇದೆಲ್ಲವೂ 10 ನಿಮಿಷದಲ್ಲಿ ಆಗಿರಬೇಕು. ಕೆಲವು ನೀವು ಪ್ರಿಪೇರ್ ಮಾಡಿ ಬಂದಿದ್ದೇನೆ, ಜಸ್ಟ್ ಒಂದು ಬಿಸಿ ಮಾಡಲಿಕ್ಕೆ ಮಾತ್ರ. ಸೊ ತಡ ಮಾಡೋದು ಬೇಡ. ಆಲ್ ದ ವೆರಿ ಬೆಸ್ಟ್ ಮೇಡಮ್, ಕಮ್ ಆನ್ ಸ್ಟಾರ್ಟ್. ಸೊ ಇದು ಚಪಾತಿಯ ಕ್ಯಾರೆಟ್ ಚಪಾತಿ. ಸೊ ನೀವು ವೆಸಲ್ಸ್ ಎಲ್ಲ ಬಹಳಷ್ಟು ಅಟ್ರಾಕ್ಟ್ ಇರುವಂಥದ್ದು ತಂದಿದ್ದೀರಾ ಅಲ್ವಾ? ಓಕೆ, ಸೊ ಅದು ಏನು ಮೇಡಮ್ ಆ್ಯಕ್ಚುಲಿ? ಇದು ಮೇಥಿ ಪನ್ನೀರ್ ಚಿಕನ್. ಮೇಥಿ ಪನ್ನೀರ್ ಚಿಕನ್, ಓಕೆ. ಸೊ ಇದು ಕ್ಯಾರೆಟ್ ಚಪಾತಿ ಅಲ್ವಾ? ಕ್ಯಾರೆಟ್ ಮಿಲ್ಕ್ ಚಪಾತಿ, ಓಕೆ. ಸೊ ಅದು ಅದಕ್ಕೆ ಕಾಂಬಿನೇಷನಾ ಪನ್ನೀರ್ ಮೇಥಿ, ಓಕೆ. ಸೊ ಇದು ನೋಡ್ಲಿಕ್ಕಂತೂ ಯಾವುದೇ ರೆಸ್ಟೋರೆಂಟ್ನ ಒಂದು ಡಿಶ್ಗಿಂತ ಕಡಿಮೆ ಕಾಣ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಒಂದು ಅಟ್ರಾಕ್ಟಿವ್ ಆದಂಥ ಲುಕ್ ಕೊಡ್ತಾ ಇದೆ. ಸೊ ಇದು ಏನು ಹಾಕ್ತಾ ಇರೋದು ನೀವು? ಸ್ಟ್ರಾಬೆರಿ ಜೆಲ್ಲಿ. ಸೊ ಫೈನಲಿ ಮೇಡಮ್ ತಮ್ಮ ಡಿಶ್ ಅಂತೂ ಸೂಪರ್ ಡೂಪರ್ ಆಗಿ ಆಡಿಷನ್ ಪ್ರೆಸೆಂಟೇಷನ್ಗೆ ರೆಡಿ ಆಗಿದೆ. ಆ್ಯಂಡ್ ಹೇಗೆ ಅನಿಸ್ತಾ ಇದೆ? ಶೆಫ್ಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಎಂಥ ಖುಷಿ ಆಗ್ತಾ ಉಂಟು ಅಲ್ಲಿ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಅಂತ ತುಂಬ ಖುಷಿ ಪಡ್ತಾ ಇದ್ದೇನೆ. ಸೊ ಅದೇ ಖುಷಿಯಲ್ಲಿ ತಮ್ಮ ಡಿಶನ್ನು ಪ್ರೆಸೆಂಟ್ ಮಾಡಲಿಕ್ಕೆ ತಾವು ಹೋಗ್ಬೋದು. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಎಸ್ ಪ್ಲೀಸ್. ಹಲೋ ರಶೀದಾ. ರಶೀದಾ, ನೀವು ಇವತ್ತು ಏನು ಮಾಡಿದ್ದೀರಾ ಅಂತ ಹೇಳ್ಬೋದಾ? ಇದು ಕೊಕೊನಟ್
ಲೀಚ್ ದಿಲ್ಕುಶ್, ಇದು ಕ್ಯಾರೆಟ್ ಮಿಲ್ಕ್ ಚಪಾತಿ, ಇದು ಮೇಥಿ ಪನೀರ್ ಚಿಕನ್, ಇದು ಚಿಕನ್ ಮತ್ತು ಕ್ಯಾರೆಟ್ ಚೀಸ್ ರೋಲ್. What is this methi paneer chicken? Yeah. Why you add methi and paneer and chicken all together, Yeah. ma'am? ಅದು ಕಾಂಬಿನೇಷನ್ ಅದಕ್ಕೆ ಅದೇ ಆಗ್ತದೆ. ಅದರಲ್ಲಿ ಮೇಥಿ, ಪನ್ನೀರ್, And chicken. ಚಿಕನ್ ಚಿಕನ್ ಇದನ್ನು ಮೂರನ್ನು ಯಾಕೆ ಮಿಕ್ಸ್ ಮಾಡಿದಿರಿ ನೀವು ಒಟ್ಟಿಗೆ? ಅಂದರೆ ಅದರ ಕಾಂಬಿನೇಷನ್ ಅದು ಮ್ಯಾಚಿಗೆ ಆಗ್ತದೆ ಮೂರು ಕೂಡ. ಅದರ ಟೇಸ್ಟ್ ಕೂಡ ಸಪ್ರೇಟ್ ಇರ್ತದೆ ಅದರದ್ದು. ಸೊ ಪನ್ನೀರನ್ನು ನೀವು ಗ್ರೇವಿಗೆ ಆ್ಯಡ್ ಮಾಡಿದ್ದೀರಾ? ಹಾಂ, ಅದು ಮಿಲ್ಕ್ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಚಪಾತಿ. ಮಿಲ್ಕ್ ಮತ್ತೆ Milk, carrots. ಕ್ಯಾರೆಟ್ ಮಿಲ್ಕ್ ಅಲ್ಲ, Carrot ಮಿಲ್ಕ್ milk, ಮತ್ತೆ separate milk. ಅದರಲ್ಲಿ ಗ್ರೀನ್ ಏನೋ ಕಾಣ್ತಾ ಉಂಟಿತ್ತು, ಅದು ಇದು ಮಿಂಟ್ ಇದು ಕೊರಿಯಂಡರ್ ಲೀವ್ಸ್. ಕೊರಿಯನ್. ಅದು ನಮಗೆ ಆಪ್ಷನ್ ಇದ್ದರೆ ಮಾತ್ರ ಆಗ್ಬೋದು, ಇಲ್ಲದಿದ್ದರೆ ಅದು ಹೌದು. ಹಾಗೆ. One side is cooked, one side is not cooked. ಅದು ಎರಡು ಕಡೆ ಕೂಡ ಇದು ಮಾಡಿದ್ರೆ ಹಾಡಾಗ್ತದೆ. ಹಾಡಾಗ್ತದೆ. ಅಂದರೆ ಆಲ್ರೆಡಿ ಅದು ಇದು But, ಕ್ಯಾರೆಟ್ ಇರ್ತದಲ್ಲ. ಎರಡು ಸೈಡ್ ಸಹ ಮಾಡೋದಿದ್ರೆ ಅದು ಹಾಫ್ ಕುಕ್ ಆಗ್ತದಲ್ಲ. ಒಮ್ಮೆಲೆ ನಾವು ಫ್ರೈ ಮಾಡಿ ತಿನ್ನುವಾಗ ಎರಡು ಕಡೆ ಕೂಡ ಒಂದೇ ಬಿಸಿ ಬಿಸಿ ಅದು ಒಂದೇ ರೀತಿಯಾಗಿರ್ತದೆ. ನೀವು ಎರಡು ಕಡೆ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡಿ. ಅಲ್ಲ 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 ಅಲ್ಲ, ನಾವು ಒಂದೊಂದೇ ಚಪಾತಿ ಫ್ರೈ ಮಾಡೋದು. ಓಕೆ. ಓಕೆ, ಅದು ಮತ್ತೆ ನಾವು ಎರಡು ಕೂಡ ಕಡೆ ಫ್ರೈ ಮಾಡಿದರೆ ಸ್ವಲ್ಪ 1 ಗಂಟೆ ನಂತರ ಅದು ತುಂಬ ಹಾಡಾಗಿ ಇರ್ತದೆ. ಅದಕ್ಕೆ ನಾವು ಒಂದು ಕಡೆ ಸ್ವಲ್ಪ ಇದಾದ ಕುಕ್ ಆದ ನಂತರ ಮತ್ತೆ 2 ಗಂಟೆ ಹಾಕಿ ಸ್ವಲ್ಪ ಗೀಯಲ್ಲಿ ಗೀ ಕೂಡ ಹಾಕ್ಬೋದು, ಬಟರ್ ಕೂಡ ಹಾಕ್ಬೋದು. ನಾನು ಇವತ್ತು ಗೀ ಹಾಕಿದ್ದೇನೆ. ಇದರ ಒಳಗಿದ್ದು ಮಸಾಲ ಹೇಗೆ ಮಾಡಿದ್ದೀರಾ? ಇದು ಕ್ಯಾರೆಟನ್ನು ಕಟ್ ಮಾಡಿ ಮತ್ತು ಚಿಕನನ್ನು ಸ್ವಲ್ಪ ನಾವು ಇದು ಸ್ಪ್ರೆಡ್ ಮಾಡಿ ಮೊದಲು ಸ್ವಲ್ಪ ಕುಕ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಮತ್ತು ಪೆಪ್ಪರ್ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಬಾಯ್ಲ್ ಮಾಡಿ ಮತ್ತೆ ಇದು ಮಾಡಬೇಕು ಚಿಕನನ್ನು. ಮತ್ತು ಆನಿಯನ್ ಟೊಮೆಟೊ ಪೇಸ್ಟಲ್ಲಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಇದನ್ನು ನಾವು ಇದು ಮಾಡಿದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಹಾಂ, ಮಿಕ್ಸ್ ಮಾಡಿದ ನಂತರ ನಾವು ಇದು ಮೈದಾದ ದೋಸೆ ಹಾಗೆ ಸ್ವಲ್ಪ ದೋಸೆ ಹಾಗೆ ಮಾಡಿ ಮೈದಾ ಹಿಟ್ಟನ್ನು ಸ್ವಲ್ಪ ಮೈದಾ ದೋಸೆ ಹಾಗೆ ಮಾಡಿ ಇದರೊಳಗೆ ಸ್ಟಫ್ ಮಾಡಿ ಮತ್ತು ಚೀಸ್ ಹಾಕಿ ರೋಲ್ ಮಾಡಿ ಮತ್ತು ತವದಲ್ಲಿ ಸ್ವಲ್ಪ ಎಗ್ಗಿದು ಎಲ್ಲವನ್ನು ಸ್ಪ್ರೆಡ್ ಮಾಡಿ ಫ್ರೈ ಮಾಡಿ. ಇದು ಕೂಡ ಹಾಗೇನೆ ಬಿಸಿ ಬಿಸಿ ಇದ್ರೆ ತುಂಬ ಅದರದ್ದು ಟೇಸ್ಟ್ ಒಂದು ಸಪ್ರೇಟ್ ಇರ್ತದೆ. ಬಿಸಿ ಡೀಪ್ ಫ್ರೈ ಅಲ್ಲ, ಅದು ತವಾ ಫ್ರೈ. ಈ ಬ್ಯಾಟರ್ ಏನು? Crepes bane like a dosa batter and then stuffed, right? Okay. ಇದು ಯಾವುದಕ್ಕೆ ಯೂಸ್ ಮಾಡಿದ್ದೀರಿ? ಇದಕ್ಕೆ ಅಂತ ತಂದದ್ದು ಯೂಸ್ ಮಾಡಲಿಕ್ಕೆ. ಇದು ನಮ್ಮ ಟ್ರೆಡಿಷನಲ್ ನನಗೆ ತುಂಬ ಖುಷಿ ಅಂಥದ್ರಲ್ಲಿ ಎಲ್ಲ. ಅದು ಈಗ ರೆಸ್ಟೋರೆಂಟಲ್ಲಿ ಮೀನೆಲ್ಲ ಇದರಲ್ಲೇ ಕೊಡೋದು. ಹಾಂ, ಇದರಲ್ಲಿ ಅಲ್ಲ. ತುಂಬ ಖುಷಿ ನನಗೆ. ಹೇಳ್ತೀರಾ ಚಾರಿಟಿ ಕೈಲ್ ಅಂತ ನಾವಿಲ್ಲಿ ಕೊಂಕಣಿಯಲ್ಲಿ ಕರೆಕ್ಟೇ ಚೀಪ್ ಹೇಳ್ತೇವೆ. ಸೊ ತುಂಬ ಕಡಿಮೆ. ಎಷ್ಟು ಟ್ರೆಡಿಷನ್ ಇದೆ ನೋಡಿ ಮಂಗಳೂರಲ್ಲಿ ಅಲ್ವಾ? ಬೇರೆ ಬೇರೆ ನಮೂನೆಯ ಒಂದು ಮಾತುಕತೆ ಇದೆ. ಹೌದು, ಕೆಲವು ಐಟಮ್ ಎಲ್ಲ ಹಲತ್ತು ಕಾಲದ್ದು ನೋಡುವ ನಮಗೆ ಕೂಡ ಖುಷಿ ಆಗ್ತದೆ ಅದನ್ನು ಯೂಸ್ ಮಾಡುವಂತ ಹಾಗೆ. What is this? ಕೋಕೋನಟ್ ಲೀಚಿ ದಿಲ್ಕುಶ್. Lychee dilkush. ಅದರಲ್ಲಿ ಎಲ್ಲ ಉಂಟು. ಅದಕ್ಕೆ ಫ್ರೆಶ್ ಮಿಲ್ಕ್ ಮತ್ತು ಇದು ಕಂಡೀಷ್ನರ್ ಮಿಲ್ಕ್ ಮತ್ತು ಫ್ರೆಶ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮು ಮತ್ತು ಅದರಲ್ಲಿ ಇದು ಸ್ಟ್ರಾಬೆರಿ ಜೆಲ್ಲಿ ಮತ್ತು ಲೀಚಿ ಮತ್ತು ಕೊಕೊನಟ್ದು ವಾಟರ್ ಇದು ಅದರಲ್ಲಿ ನಾವು ಚೈನಾ ಕ್ರಾಸ್ ಮೆಲ್ಟ್ ಮಾಡಿ ಅದನ್ನು ಪೀಸ್ ಮಾಡಲಿಕ್ಕೆ ಕ್ಯೂಬ್ ಆಗಿ ಮಾಡಲಿಕ್ಕೆ ಅದು ಅದೆಲ್ಲ ಮಿಕ್ಸ್ ಮಾಡಿ. ಹಾಂ, ಇದು ತಗೊಳ್ಳಿ, ನೀವು ತೆಗೆದ್ರೆ ನಮಗೆ ಖುಷಿ. ಇದಂದರೆ ನನ್ನದು ಯಾವುದು ಇವೆಂಟ್ ಮನೆಯಲ್ಲಿದ್ದರೆ ಇದೊಂದು ನನ್ನದು ಮೈನ್ ಡಿಶ್ ಆಗಿರ್ತದೆ. ಎಲ್ಲರಿಗೂ ಮಕ್ಕಳಿಗೆ ಖುಷಿ, ನನ್ನ ಮಕ್ಕಳಿಗೆಲ್ಲರಿಗೆ ಇದೊಂದು ಖುಷಿ ಇರ್ತದೆ. ಅದರಿಂದ ಫಸ್ಟ್ ಡೇ ನನ್ನದು ಇದೊಂದೇ ಸೈಂಟಿಫಿಕ್ ಅಂದರೆ ಯಾಕೆ ನೀವು ಇದನ್ನು ಮಾಡ್ತೀರಾ? ನಿಮ್ಮ ಎಲ್ಲ ಊಟ ಆದಮೇಲೆ ಇದನ್ನು ಯಾಕೆ ನೀವು ಮಾಡ್ತೀರಾ? ಇದರ ಮಹತ್ವ ಏನು? ಮಹತ್ವ ಅಂದರೆ ಒಂದು ಮನಸ್ಸಿಗೆ ಒಂದು ನಾವು ನೆಮ್ಮದಿಯಲ್ಲಿ ಕುತ್ಕೊಳ್ಳುವ ಅಂತ, ಹಾಗೆ ಒಂದು
ನಾವು ಎಲ್ಲ ಒಂದು ಊಟ ಮಾಡಿದ ನಂತರ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ನಾವು ಕೂತ್ಕೊಳ್ತೇವೆ ಒಂದು ಊಟದ ನಂತರ. ಆಗ ಬರೀ ಮುಖ ನೋಡಿಕೊಂಡೇ ಕೂತ್ಕೊಳ್ತೇವಲ್ಲ, ಅದಕ್ಕೆ ಒಂದು ಇದು ಮಾಡಿದ ಡಿಶ್ ಮಾಡಿದರೆ ನಮಗೆ ಅದೊಂದು ತಿನ್ನುವಾಗ ಅವರಿಗೆ ಒಂದು ಮಾತಾಡುವ ಒಂದು ಚಾನ್ಸ್ ಕೂಡ ಸಿಗ್ತದೆ, ಇದಕ್ಕೆ ಅಂತ ಹಾಕಿದ್ದೀಯೇ, ಇಲ್ಲದ್ರೆ ಬೇರೆಯೇ ಮಾತಿಗೆ ಹೋಗ್ತಾರೆ ಅವರು. ಇದನ್ನು ಮತ್ತೆ ತಂಪು ಆಗುವ ವಿಷಯ ಏನು ಹೇಳ್ತೀರಾ ನೀವು? ಅಂದರೆ ನೀವು ಹೇಳಿದ್ದೀರ ಇದರಲ್ಲಿ ಕೋಕೋನಟ್ ವಾಟರ್ ಇದೆ, ಕೋಕೋನಟ್ ಇದು ಕಾಣ್ತಾ ಉಂಟು, ಹೌದು, ಲೀಚಿ ಉಂಟು, ಜೆಲಿ ಉಂಟು, ಹಾಲುಂಟು. ಸೊ ಅದು ನಮ್ಮ ಜೀವಕ್ಕೆ ಹೆಲ್ತಿ ಆಗ್ತದೆ. ಮಂಗಳೂರಿದು ವಾತಾವರಣಕ್ಕೆ ಇದು ಒಳ್ಳೆಯದು, ತುಂಬ ಒಳ್ಳೆಯದು. ಅಂದರೆ ಇದು ಟೆಂಡರ್ ಕೊಕೊನಟ್ ಇದು ನೀರು ಕೂಡ ಇರ್ತದೆ. ಕೆಲವು ಮಕ್ಕಳು ಅದು ತಿಂದರೆ ಇದು ತಿನ್ನೋದಿಲ್ಲ, ಇದು ತಿಂದರೆ ಅದು ತಿನ್ನೋದಿಲ್ಲ. ಇದು ಎಲ್ಲವನ್ನು ಮಿಕ್ಸ್ ಮಾಡಿದರೆ ಅವರಿಗೆ ಈಸಿಯಲ್ಲಿ ಹೋಗ್ತದೆ. ಮಲೇಷಿಯನ್ ಲೀಚಿಯನ್ನು ಯೂಸ್ ಮಾಡಿದ್ದೀರಾ ಅಲ್ವಾ? ಯು ಹ್ಯಾವ್ ನಾಟ್ ಯೂಸ್ಡ್ ಯಾವುದು ಟಿನ್ ಮಾಡಲಿಲ್ಲ? ಇಲ್ಲ ಇಲ್ಲ ಇಲ್ಲ, ರೆಗ್ಯುಲರ್ ಎಲ್ಲ ಯಾವುದೆಲ್ಲ ನಾನು ಫ್ರೆಶ್ ಟಿನ್ ಯಾವುದು ಕೂಡ ನಾನು ಯೂಸ್ ಮಾಡೋದಿಲ್ಲ ಮನೆಯಲ್ಲಿ. ಈ ಶೋಯಿಗೆ ಬರುವ ಕಾರಣವೇನು? ಕಾರಣ ಅಂದರೆ ನನಗೆ ಮೊದಲಿಂದಲೇ ನನಗೆ ಇದೊಂದು ಕುಕಿಂಗ್ ಇದರಲ್ಲಿ ನಾನು ಈಗ ಒಮಾನಲ್ಲಿದ್ದೆ. ನಾನು 21 ಇಯರ್ಸ್ ಅಲ್ಲಿಯೇ ಇದ್ದದ್ದು. ನಾನು ಬೇರೆ ಮಕ್ಕಳೊಟ್ಟಿಗೆಲ್ಲ ಅಲ್ಲಿ ಇದ್ದದ್ದು. ಸದ್ಯಕ್ಕೆ ಈಗ 1 ಇಯರ್ ಅದಷ್ಟೇ ನಾವು ಬಂದದ್ದು ಇಲ್ಲಿ. ಅಲ್ಲಿ ಸಂಜಯ್ ಕಪೂರ್ ಹತ್ರ ಕೂಡ ನಾನು ಪಾರ್ಟಿಸಿಪೇಷನ್ ಮಾಡಿದ್ದೇನೆ. ನಾನು ಅಂದರೆ ಅವ್ರ ಹತ್ರ ಒಂದು ಮಟನ್ ಸುಕ್ಕ ಅದರಲ್ಲಿ ಕೂಡ ನಾನು ಸೆಕೆಂಡ್ ತನಕ ಬಂದಿದ್ದೆ ಅವರೊಟ್ಟಿಗೆ. ಮತ್ತು ಕೆಲವು ಕಡೆ ನಾನು ಲುಲು ಸೂಪರ್ ಮಾರ್ಕೆಟಲ್ಲಿ ಕೂಡ ನಾನು ಭಾಗವಹಿಸುವಂಥ ಚಿಕ್ಕದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ ಅದರಲ್ಲಿ. ನನ್ನ ಮಕ್ಕಳಿದು ನನ್ನ ಹಸ್ಬೆಂಡಿದು ತುಂಬ ಸಪೋರ್ಟ್, ಇದಕ್ಕೆ ನೀನು ಹೋಗಲೇಬೇಕಂತ. ನನ್ನ ಮಗಳಿದು ಗಂಡನದು ಕೂಡ, ಅದಕ್ಕೆ ಅವನಿಗೆ ಕೂಡ ಇಂಥ ಪ್ರೆಸೆಂಟೇಷನ್ ಎಲ್ಲ ಅವನಿಗೆ ತುಂಬ ಖುಷಿ. ಓಕೆ, ಅದರಿಂದ ನಾನು ಇದಕ್ಕೆ ನನ್ನದು ಒಂದು ಇದಿತ್ತು, ನೋಡುವ ಮಾಸ್ಟರ್ ಚೆಫ್ ಅಂತ ಬರೀ ಒಂದು ಹೆಸರಿಗೆ ಅಂತ ಅಲ್ಲ, ಅದರ ಒಳಗೆ ಹೋಗಿ ನೋಡುವ ಎಷ್ಟು ಕಷ್ಟ ಬರ್ಬೋದಂತ ಮನುಷ್ಯರೊಂದು, ಅದಕ್ಕೋಸ್ಕರ ಒಂದು ಜಸ್ಟ್ ಒಂದು. Rashida will get back. Thank you for everything. Thank you ma'am. Take this one. ನಿಮಗೆ ಈ ಏಪ್ರಿಲ್ ಸಿಕ್ಕಿದ್ರೆ ನೀವು ಯಾರನ್ನು ಕರೀಲಿಕ್ಕೆ ಮನಸ್ಸು ಪಡ್ತೀರಿ? ನನ್ನ ಹಸ್ಬೆಂಡ್. ಓ, ಬಂದಿದ್ದಾರಾ? ಇಲ್ಲ, ಅವರ ಒಮಾನಲ್ಲಿರೋದು. ಅದರ ಬದಲು ಯಾರಿದ್ದಾರೆ? ನನ್ನ ಮಗ ಇದ್ದಾನೆ. ಹೌದಾ? ಕರೀತೀರಾ? ಕರಿತೀನಿ. ಬರ್ಲಿಕ್ಕೆ? ಸೆಕೆಂಡ್ ದೊಡ್ಡವಳು ಮದುವೆ ಆಗಿ ಅವಳು ಅಂಡಮಾನಲ್ಲಿದ್ದಾಳೆ. ಸೆಕೆಂಡ್ ಇಯರ್. Hello. Hi, how are you? Fine. What's your good name? Rashid. How do you feel? Your mom standing here. I'm really excited and nervous as well because she's been wanting to do this for pretty long. Such an opportunity, so I'm really happy for her. I understand that emotion. I'm a mother too. Would you want to give her the apron today? Definitely. You are selected for next round, Rashida. Thank you, sir. Ma'am. I think Please. you have to give it to his Okay. her son. Thank you. Please. ಇದು ಒಂದು ನಮ್ಮ ಮಂಗಳೂರಿನ ಮಾಸ್ಟರ್ ಶೆಫ್ ಸೀಸನ್ 2ಗೆ ಅ ಪ್ರೌಡ್ ಮೂಮೆಂಟ್. ಒಂದು ಮಗ ಒಂದು ಅಮ್ಮನಿಗೆ ವ್ಯಾಲ್ಯೂ ಕೊಡೋದು, ಈಗಿನ ಮಕ್ಕಳು ಕಲಿಬೇಕಾದ ಒಂದು ಅತಿ ಉತ್ತಮ ಒಂದು ಪಾಠ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ, ನೋಡುವ ಅವರು ಯಾವ ಥರ ಆಡಿಷನ್ಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿ. ಎಸ್, ಬನ್ನಿ ಮೇಡಮ್. ನಗುಮುಖದಿಂದ ಬರ್ತಾ ಇದ್ದಾರೆ. ಹೆಲೋ, ನಮಸ್ತೆ. ತಮ್ಮ ಹೆಸರು? ವಿಂಧ್ಯ ಪ್ರಶಾಂತ್ ಅಂತ. ವಿಂಧ್ಯ ಪ್ರಶಾಂತ್ ಅವರು ಎಲ್ಲಿಂದ ಬರ್ತಾ ಇರೋದು? ನಾನು ಜಪ್ಪು ಮಾರ್ಕೆಟ್ ಹತ್ರದಿಂದ, ಮಂಗಳದೇವಿ ಹತ್ರದಿಂದ. ಓಕೆ, ಸೊ ಈ ಥರ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ, ಕುಕ್ಕಿಂಗ್ ರಿಯಾಲಿಟಿ ಶೋ, ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಅಂತ ಒಂದು ಬರ್ತಾ ಇದೆ. ಹೇಗೆ ಅನಿಸ್ತು ತಮಗೆ ಕೇಳುವಾಗ? ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತು ಆಡಿಷನಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಯಿತು. ಖುಷಿ ಆಗ್ತಾ ಇದೆ, ಬಟ್ ಏನಾದರೂ ಸ್ವಲ್ಪ ನರ್ವಸ್ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ನರ್ವಸ್ ಆಗ್ತಾ ಉಂಟು. ಯಾಕೆ? ಯಾಕೆಂದರೆ ನಾನು ತುಂಬ ರೆಸಿಪಿ ಮಾಡಿ ತರಲಿಲ್ಲ. ಸೊ ಅಂದರೆ ತುಂಬ ತರಬೇಕಂತ ಇಲ್ಲ, ಮಾಡಿದ್ರಲ್ಲಿ ಚೆನ್ನಾಗಿದ್ರೆ ಆಯಿತು. ನೀವು ಒಂದು ರೆಸಿಪಿ ಕೊಟ್ಟು ಅದು 4ಗಂತೂ ಸೂಪರ್ ಡೂಪರ್ ರುಚಿ ಕೊಟ್ಟರೆ ದೆನ್ ಯು ಆರ್ ಸೆಲೆಕ್ಟೆಡ್. ಅದೇ ಥರ. ಸೊ ಈಗ ಆಡಿಷನ್ಗೆ ರೆಡಿ ಇದ್ದೀರಲ್ವಾ? ರೆಡಿ. ಎಸ್ ಮೇಡಮ್, 10 minutes ಇದೆ ನಿಮಗೆ ಪ್ರಿಪ್ರೇಷನ್ಗೆ. ಕಮ್ ಆನ್. ಎಸ್. ಸೊ ಏನು ಇವತ್ತು ನೀವು ಪ್ರೆಸೆಂಟ್ ಮಾಡ್ತಾ ಇರೋದು ಆಡಿಷನ್ಗೆ? ನಾನು ಗೀ ರೈಸ್ ವಿತ್ ಮಲಾಯಿ ಚಿಕನ್. ಗೀ ರೈಸ್ ವಿತ್ ಮಲಾಯಿ ಚಿಕನ್. ಓಕೆ, ಸೂಪರ್.
ಎಸ್ ಸೂಪರ್. ಅದೇನು ಮೇಡಮ್? ರಾಯ್ತಾ. ಆಯ್ತಾ, ಓಕೆ. ಸೊ ಫೈನಲಿ ಮೇಡಮ್, ನಿಮ್ಮ ಡಿಶ್ ಏನಿದೆ ಆಡಿಷನಿಗೆ ರೆಡಿ ಇದೆ. ಸೊ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಜಡ್ಜಸ್ನವರ ಮನ ಗೆಲ್ಲುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮೇಡಮ್, ಪ್ಲೀಸ್. ಹಲೋ ವಿಂದ. ಹಲೋ ವಿಂದ್ಯಾ. ಹಲೋ. ನೀವೆಂತ ಮಾಡಿದ್ದೀರಾ ವಿಷಯ? ಇದು ಗೀ ರೈಸ್ ಮತ್ತು ಮಲಾಯಿ ಚಿಕನ್ ಮಾಡಿದ್ದೇನೆ, ಮತ್ತು ಬೀಟ್ರೂಟ್ ರಾಯ್ತ. ಮಲಾಯಿ ಚಿಕನ್, ವಿಚ್ ಇಸ್ ಘೀ ರೈಸ್. ಗೀ ರೈಸ್. ಯಾವ ರೈಸ್ ಯೂಸ್ ಮಾಡಿದ್ದೀರಾ? ದಾವತ್ ಬಾಸ್ಮತಿ ರೈಸ್. ಮಲಾಯಿ ಚಿಕನನ್ನು ಹೇಗೆ ಮಾಡಿದ್ದೀರಿ? ಮಲಾಯಿ ಚಿಕನ್ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿದೆ, ಸ್ವಲ್ಪ ಸ್ಪೈಸಸ್ ಹಾಕಿ ಚಕ್ಕೆ ಲವಂಗ ಎಲ್ಲ ಗೀಗೆ ಹಾಕಿ ಮತ್ತು ಪೇಸ್ಟ್ ಹಾಕಿ ಮತ್ತು ಕ್ರೀಮ್ ಕ್ಯಾಶು ಪೇಸ್ಟ್ ಇದೆಲ್ಲ ಹಾಕಿ ಚಿಕನ್. ಕ್ರೀಮ್ ಕ್ಯಾಶು ಪೇಸ್ಟ್ ನೀವು ಗ್ರೇವಿಗೆಲ್ಲ ಗ್ರೈಂಡ್ ಮಾಡುವಾಗ ಹಾಕಿ. ಅಲ್ಲಲ್ಲ, ಅದು ಹಾಕುದು ನಾವು ಯಾವುದಕ್ಕೆ? ತೆಳು ಮಾಡಿ ಗ್ರೇವಿ ಬರಬೇಕಲ್ಲ. ಇದು ಬೀಟ್ರೂಟ್ ರೈತವನ್ನು ಹೇಗೆ ಮಾಡಿದ್ರಿ ನೀವು? ಅದು ಬೀಟ್ರೂಟ್ ಬಾಯ್ಲ್ ಮಾಡಿ ಅದನ್ನು ಗ್ರೇಟ್ ಮಾಡಿ ಮತ್ತು ಅದಕ್ಕೆ ಕರ್ಡ್, ಸ್ವಲ್ಪ ಸಾಲ್ಟ್ ಮತ್ತು ಚಾಟ್ ಮಸಾಲ ಪೌಡರ್, ಚಿಲ್ಲಿ ಪೌಡರ್ ಹಾಕಿ ಮತ್ತೊಂದು ಒಗ್ಗರಣೆ ಕೊಟ್ಟು ಸಾಸಿವೆ ಮತ್ತು ಕರಿ ಲೀವ್ಸ್, ಹಿಂಗೆ. ನೀವು ಗೀ ರೈಸ್ ದಮ್ ಹಾಕಿ ಮಾಡಿದ ರೈಸ್ ಬೇರೆ ಮತ್ತು ಗೀಯಲ್ಲಿ ಟಾಸ್ ಮಾಡಿದ್ದು? ಇಲ್ಲ, ಒಟ್ಟಿಗೆ ಮಾಡಿ ಒಂದಿಸಿ ದಮ್ ಹಾಕಿ. Of course, she has used Dawat rice. Chicken also tender. Tender. Very Tender tender. chicken and gravy also good. The taste is good. Present ರೈತ is- ಅಲ್ಲಿ ಸ್ವಲ್ಪ ಜಾಡ ದಹಿ ಹಾಕಿದರೆ ಒಳ್ಳೆ ಆಗ್ತಿತ್ತು. ಮೊಸರು ಸ್ವಲ್ಪ ದಪ್ಪ ಇರಬೇಕು. ರೈತ ಹೇಳುವಾಗ ನೀವು ಚಿಲ್ಲಿ ಪೌಡರ್ ಇದ್ದದೆಲ್ಲ ಪೌಡರ್ಸ್ ಕಮ್ಮಿ ಮಾಡಿ, ಯು ಹ್ಯಾವ್ ಟು ಗಿವ್ ಜಾಸ್ತಿ ನೀವು ದಹಿ, ಆ ಬೀಟ್ರೂಟ್ ಮತ್ತು ಲೈಟ್ ಸ್ಪೈಸ್. ಇದರಲ್ಲಿ ಇದು ಸ್ಪೈಸಿ ಆಗಿದೆ. ನೀವು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ ಪ್ರಕಾರವಾಗಿ ಅದು ಸ್ಪೈಸಿ ಆಗಿದೆ. ಚಿಲ್ಲಿ ಪೌಡರ್ ಆ್ಯಡ್ ಮಾಡೋದು ನಾವು ಡ್ರೈ ಸ್ಯಾಲಡ್ ಮಾಡ್ತೇವೆ ಇದರಲ್ಲಿ ಹಾಕಿದ ತಕ್ಷಣ ನೀವು ಮೊಗಲಾಯಿ ಕುಸೀನನ್ನು ಯೂಸ್ ಮಾಡಿದ್ದೀರಾ. ಮಲಾಯಿ ಚಿಕನ್ ಮತ್ತು ಗೀ ರೈಸ್ ಇಸ್ ಮೊಗಲಾಯಿ. ಅದಕ್ಕೆ ನೀವು ವೆನ್ ಯು ಗಿವ್ ಸ್ಪೈಸಿ ಆಯಿತಾ, ಸೊ ಯು ಬಿನ್ ಗುಡ್. Overall okay. ಹಲೋ ಮಮತಾ. Hello. ಹೇಳಿ, ನೀವೇನು ಮಾಡಿದ್ದೀರಾ? ಒಂದು ತುಳುನಾಡಿನ ಸ್ಪೆಷಲ್ ಪುಂಡಿಗಸಿ ಅಂತ ತುಳುವಿನಲ್ಲಿ ಹೇಳೋದು, ಕನ್ನಡದಲ್ಲಿ ಕಡಬು ವಿತ್ ಗ್ರೇವಿ, ಅಂದರೆ ತುಳುನಾಡು ಸ್ಪೆಷಲ್ ಅದು ಪುಂಡಿಗಸಿ. ಮತ್ತು ಮೆಂತ್ಯ ಸೊಪ್ಪು ತುಂಬ ಕಹಿ, ಅದು ಶುಗರ್ ಅವರಿಗೆ ಒಳ್ಳೆಯದು, ಆದರೆ ಕೆಲವರು ಮಕ್ಕಳೆಲ್ಲ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಕಹಿ ಯಾರಿಗೆ ಬೇಕು? ಮೆಂತ್ಯ ಸೊಪ್ಪು ಆಲೂಗಡ್ಡೆ ಪಲ್ಯ ಹಾಕಿದರೆ ಅದಕ್ಕೆ ಮೆಂತ್ಯ ಸೊಪ್ಪು ಮಿಕ್ಸಿಯಲ್ಲಿ ನಾವು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಅದು ಗ್ರೈಂಡ್ ಮಾಡೋ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮತ್ತು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕುವಾಗ ಮೆಂತ್ಯ ಸೊಪ್ಪು ಕೂಡ ಫ್ರೈ ಮಾಡಿ ಹಾಕುವಾಗ ಅದು ಗೊತ್ತಾಗೋದಿಲ್ಲ. ರನ್ನಿಂಗಲ್ಲಿ ಕವರ್ ಆಗ್ತದೆ ಅಂತ ಹೇಳುವಾಗ ತಿಂತಾರೆ ಅದನ್ನು. ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆಲ್ಲ ಖುಷಿ ಆಗ್ತದೆ. ಹಾಗೆ ಮೆಂತ್ಯ ಸೊಪ್ಪಿನ ಪಲಾವು. ಮತ್ತೊಂದು ಸಂಜೆ ಮಕ್ಕಳು ಸ್ಕೂಲಿಂದ ಬರುವಾಗ ಆಗಲಿ ಮಕ್ಕಳಿಗಾಗಲಿ ದೊಡ್ಡವರಿಗೆಲ್ಲ ಹಸಿವಾಗ್ತದೆ ಅಲ್ಲ, ಆಗ ಬನ್ನೆಲ್ಲ ಮುಂಚೆ ನಾವೆಲ್ಲ ತಿಂತಿದ್ದೆವು ಕಾಫಿ ಅಥವಾ ಚಾಕೆ. ಈಗಿನ ಮಕ್ಕಳು ಬನ್ನ ಬೇಡ, ಮ್ಯಾಗಿ ಆದರೆ ಬೇಗ ತಿಂತಾರೆ. ಅದಕ್ಕೆ ಬನ್ನೊಳಗೆ ಸ್ಟಫ್ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿ ಅದರೊಳಗೆ ಸ್ಟಫ್ ಮಾಡಿ ಕೊಡುವಾಗ ಒಂದು ಖುಷಿ ಆಗ್ತದೆ ಅಲ್ಲ, ಡಿಫ್ರೆಂಟ್ ಟೇಸ್ಟ್. ಮತ್ತು ಪನ್ನೀರ್ ಫ್ರೈ ಮಾಡಿದ್ದು, ಮತ್ತು ಒಂದು ಎಲ್ಲ ತಿಂದಾದ್ಮೇಲೆ ಜೀರ್ಣಕ್ಕೆ ಶುಂಠಿ ಜ್ಯೂಸ್. ಪುಂಡಿ ಯಾವ ಅಕ್ಕಿಯಿಂದ ಮಾಡಿದ್ದೀರಮ್ಮ? ನಾನು ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್ ಅದನ್ನು ಕುಚಲಕ್ಕಿ ಹಾಕಿದೆ. ಮನೆಯಲ್ಲಿ ಕುಚ್ಚಲಕ್ಕಿನೇ ಊಟ ಮಾಡಿದ ಹೌದು, ನೀವು? ಹೌದು. ಒಳ್ಳೆ ಆಗಿದೆ ಪುಂಡಿ. ಥ್ಯಾಂಕ್ ಯು ಮೇಡಮ್. ಪುಂಡಿ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಜಾಸ್ತಿ ಸಣ್ಣ ಇದು ಚಾಕಲ್ಲಿ ಪೀಸ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಾವು ಗ್ರೇವಿ ಕುದಿಯುವಾಗ ನಾವು ಇದು ಕಲರಿಸುವ ಅದು ಇದಾಗ್ತದೆ, ಮೆದುವಾಗಿ ಹೋಗ್ತದೆ. ಅದಕ್ಕೆ ನಾನು ಸ್ವಲ್ಪ ಪೀಸ್ ದೊಡ್ಡದಾಗೆ ಮಾಡಿದೆ. This is
This is paneer fry. ಪನ್ನೀರ್ ಫ್ರೈ ಮಾಡಿದ್ದು ಸರ್. ಇದಕ್ಕೆ ಮಸಾಲೆ ಏನು ಹಾಕಿದ್ದೀರಾ? ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು, ಗರಂ ಮಸಾಲ, ಮೆಣಸಿನ ಪುಡಿ, ಅರಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡಿದ್ದು. ಅಂದರೆ ಈಗ ಚೀಸ್ ಜಾಸ್ತಿ ಒಳ್ಳೇದಲ್ಲ ಅಂತೇಳಿ ನಾನು ವೆಜಿಟೇಬಲಲ್ಲೇ ಇದು ಮಾಡಿದ್ದು. ಅದು ಹೆಲ್ತಿಗೆ ಕೂಡ ಒಳ್ಳೇದಲ್ಲ ಮೇಡಮ್. ನಿಮಗೆ ಅಡುಗೆ ಫ್ರೈ ಮಾಡೋದಂದರೆ ತುಂಬ ಇಷ್ಟ? ತುಂಬ ಇಷ್ಟ. ಅದಕ್ಕಾಗಿ ಇಷ್ಟೆಲ್ಲ ಮಾಡ್ಕೊಂಡು ಹೌದು. ಓವರಾಲ್ ಓಕೆ. ಅದು ಶುಂಠಿ ಜ್ಯೂಸು ಸೋಡಾ ಸ್ವಲ್ಪ ಕೋಲ್ಡ್ ಆಗಿರ್ಬೇಕಿತ್ತು ಮೇಡಮ್. ಇವತ್ತು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ನಿಮಗೆ ಹೇಗೆ ಅನಿಸ್ತದೆ ಅಂತ ಗೊತ್ತಿಲ್ಲ. ಇಲ್ಲದೆ ತುಂಬ ಹೆಲ್ತಿ ಜ್ಯೂಸ್, ಶುಂಠಿ ಕುದ್ದಿ ರಸ ತೆಗೆದು ಉಪ್ಪು ಸಕ್ಕರೆ ಎಲ್ಲ ಹಾಕಿ ಚಪ್ಪೆ ಸೋಡಾ ಬರ್ತದಲ್ಲ ಅದು ಹಾಕುವ ಒಂದು ಡಿಫ್ರೆಂಟ್ ಟೇಸ್ಟ್ ತೆಗೆದು ನೀವು ಫ್ರೀಸ್ ಮಾಡಿ ಮಿಕ್ಸಿಯಲ್ಲಿ ರನ್ ಮಾಡಿ ಜ್ಯೂಸ್ ತೆಗೆದು ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. Masterclass in association with Namma TV and Apple Ply presents Masterclass Chef of the Year Season 2 ಅಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳುವ ಟೈಮ್. ಸೊ ನೆಕ್ಸ್ಟ್ ಕಂಟೆಸ್ಟೆಂಟು ರೆಡಿ ಇದ್ದಾರೆ, ರೆಸಿಪಿನೂ ರೆಡಿ ಇದೆ, ಬಟ್ ಸಣ್ಣ ಬ್ರೇಕ್ ಅಷ್ಟೇ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ಮತ್ತೊಮ್ಮೆ ವಿರಾಮದ ನಂತರ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಅಂಡ್ ಆಪಲ್ ಪ್ಲೈ ಪ್ರೆಸೆಂಟ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ವಿಚ್ ಇಸ್ ಪವರ್ಡ್ ಬೈ ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಅಂಡ್ ದಾವತ್ ಬಾಸ್ಮತಿ ರೈಸ್ ದಿ ಫೈನೆಸ್ಟ್. ಆಲ್ಸೋ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ದಟ್ ಈಸ್ IDS ಇಂಡಿಯನ್ ಡಿಸೈನ್ ಸ್ಕೂಲ್, ದಿ ಓಷನ್ ಪರ್ಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್, ಹಾಗೆಯೇ SM ಗ್ರೂಪ್ ಆಫ್ ಕಂಪನೀಸ್, ಜೊತೆಗೆ ಶುಗರ್ ಕ್ಲೌಡ್ ಬ್ರೌನೀಸ್ ಅಂಡ್ ಲಿಟಲ್ ಮ್ಯಾಂಗಲೂರ್ ಅಂಡ್ ಲಲಿತಾ ಜುವೆಲ್ಲರ್ಸ್. नमस्ते नमस्ते राजेश. नमस्ते सर. राजेश जी, जी सर. समोसा सर. समोसा. समोसा कौन सा आलू समोसा? का सर. हाँ, आलू का. आलू का समोसा. अच्छा. एंड वो गुजिया सर. गुजिया. गुजिया. ये स्वीट खोए है? का. खोए का. खोए का. अच्छा अच्छा. एंड ये चटनी है, सॉस. चटनी सॉस. चटनी सॉस. अच्छा 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 अच्छा. वो स्वीट है, ये नॉर्मल. ये चटनी स्वीट है या तीखा है? स्वीट दोनों है उसमें. स्वीट है. तीखा मीठा दोनों है. ऐसे ही खाते हैं? वैसे ये चटनी किससे बनाई है आपने? ये चटनी टमाटर, लहसुन, मिर्च, अदरक. ओह, इसमें अदरक है. अदरक. क्या करते हैं आप? अभी सर फर्नीचर लाइन में है. इसके फर्नीचर लाइन का काम करता हूँ. और इसके पहले कुकिंग का काम करता था गांव पे. ओके. तो कुकिंग आपको अच्छा लगता है? बचपन में किया हूँ बहुत. लॉकडाउन के टाइम में भी किए हैं. और क्या बनाते हैं आप? स्वीट भी बनाते हैं. छेना हुआ, गुलाब जामुन हुआ. स्वीट एंड समोसा छोड़ के कुछ नहीं बनाते आप? नहीं, बहुत कुछ बनाते हैं. इसमें भी गाजर का हलवा भी आता है, बाकी समय नहीं मिला मेरे को बनाने का. आपको सीखने का मन है? सीखने का मन क्यों नहीं है? सीखने का मन है. आपको मालूम है आप किधर आए हैं आपके आइटम मालूम लेके? है, मंगलूर में है इस समय. इधर से आगे जाने का भी रास्ता है. यस. तो ये एक मास्टर शेफ सीजन 2 है जी. जिधर आपने अपना जो भी है समोसा टैलेंट दिखा सकते हैं. टैलेंट दिखा सकते हैं आप. पूरा बरस फर्नीचर में काम रहता है, कुकिंग में ज़्यादा काम नहीं रहता है, ऐसा है? नहीं, इसी नहीं. तरफ से आप उधर गए? इसमें कुकिंग में थोड़ा मेहनत ज़्यादा है. लेट तक जागना पड़ता है. और फर्नीचर में अपना टाइम टेबल है हम लोगों का, और प्रॉब्लम नहीं है. आप इस स्वीट वाले से आपने ये फर्नीचर बनाने का ये जो नया रास्ता कैसे पकड़ा? एक्चुअल कि हम घर पे थे, मेरा प्रॉफिट को छोड़ नहीं पा रहा था. जैसे गांव में खाना बनाने गए
किसी की शादी हुआ अटेंडेंट करने के, उसमें पैसे लोग नहीं देते थे। उसके बाद इसको चेंज करके फर्नीचर लाइन में क्यों नहीं देते थे? कहते थे सुबह लेना, शाम लेना, नेक्स्ट वर्क में लेना, इसकी वजह प्रॉब्लम हो रहा था। टेक ऑल द बेस्ट। ठीक, थैंक्स सर। राजेश जी आप इधर आइए 1 मिनट, एक बात और चख लूँ मैं। ओके मैम। चटनी आपने अच्छा बनाया और इनोवेटिव चटनी है अलग से। सर इनको फर्नीचर से वापस खाने पे लाएंगे ना हम? करेक्ट है ना? आएंगे? आएंगे हाँ आएंगे आएंगे तो बिल्कुल। मैम ने आपको एक अपॉर्चुनिटी दे रहे हैं जी, नेक्स्ट लेवल आने के लिए। आप खाने से फर्नीचर गए थे, फर्नीचर से वापस लाएंगे। चलो कैसा फील हो रहा है आपको? अच्छा फील हो रहा है सर। हाँ? अच्छा फील हो रहा है। जल्द करिए। चलिए ऑल द बेस्ट। ನಮಸ್ತೆ ನಮಸ್ತೆ ನಮಸ್ತೆ. ನಮ್ಮ ಹೆಸರು? ಈ ಕಡೆ ಬನ್ನಿ ಮೇಡಮ್. ಇಬಾ. ಎಲ್ಲಿಂದ ಬರ್ತಾ ಇರೋದು? ಕುಂಪಲ ಬೈಪಾಸ್. ಕುಂಪಳದಿಂದ. ಓಕೆ. ಈ ಥರ ರಿಯಾಲಿಟಿ ಶೋ ಇದೆ, ಕಾಂಪಿಟೇಷನ್ ಇದೆ ಅಂತ ಅನಿಸಿದಾಗ ಹೇಗೆ ನಿಮಗೆ ಒಂದು ರಿಯಾಕ್ಷನ್ ಬಂತು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ? ಏನು ಥಾಟ್ ಬಂತು? ನನಗೆ ನನ್ನ ಟ್ಯಾಲೆಂಟ್ ಶೋಕೇಸ್ ಮಾಡುವಂತ ಅನಿಸ್ತು ಅಲ್ವಾ? ಬಟ್ ಎನಿವೆ ಹೇಗೆ ಅನಿಸ್ತಾ ಇದೆ ಈಗ? ಇವತ್ತು ಆಡಿಷನಲ್ಲಿ ಇದ್ದೀರಾ ಆ್ಯಂಡ್ ಇಬ್ಬರು ಜಡ್ಜಸ್ಗಳ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕಿದ್ದೀರಾ ತಮ್ಮ ಡಿಶನ್ನು. ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ನರ್ವಸ್ನೆಸ್ ಉಂಟು. ಓಕೆ, ಎಕ್ಸೈಟೆಡ್. ಎನಿವೆ ಮೇಡಮ್, ಇಲ್ಲಿ 10 ಮಿನಿಟ್ಸ್ ಸಿಗುತ್ತೆ ತಮಗೆ ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್ ಮೇಡಮ್, ಪ್ಲೀಸ್. ಎಸ್. Hello, Pa. Hello. Tell us about you and the food that you've bought for us to taste. I am Hiba. I love cooking. Cooking is my passion. And it gives me happiness when I cook and serve people. What is this actually? That is tandoori chicken. Tandoori chicken? Yeah. Oh. You fusioned it with satay. Sorry? You fusioned it with satay, I said. These are Sasli. satay. Yes. Yeah. Satay sticks. And That's chicken cutlet. chicken cutlet. With what sauce? That's chutney. Chutney. Mint. Green chutney. Green Yeah, mint and coriander. Okay. And the dessert? This is roast truffle stuffed with carrot halwa. Oh. Why this one not cooked? Capsicum and I have sauteed it with Sauteed it? yeah, with Okay, okay. pepper and salt. okay. This type of kebab you can use thigh piece, not breast piece. Okay, because of that this chicken become dry. The juiciness becomes less. So can you just tell us or ಹೇಳ್ಬೋದಾ ಹೇಗೆ ಮಾಡಿದ್ದೀರಾ ಇದನ್ನ ಅಂತ? Cutlets. Yeah. Yeah, I have used potato and chickpeas to combine them together. Yeah. Then other spices I have added. And chicken. I have Chicken also. chicken I have marinated and just sauteed in the pan. Is chicken mince or chicken cube used? What you use? Sorry? Is chicken mince used? Which you use? Keema or I have grinded it after cooking. Keema. when we are trying to pick it up, don't ನಿಮಗೆ ಗೊತ್ತಾಗ್ತಾ ಇಲ್ವಾ ಅದಕ್ಕೆ ಇನ್ನೂ ಸಹ ಒಂದು ಬೈಂಡಿಂಗ್ ಬೇಕಿತ್ತು ಅಂತೇಳಿ?
I have binded it with egg and breadcrumbs. Breadcrumb. That is smelling. Is that? Breadcrumb smell is coming. Outer part coconut, huh? Coconut and milk powder. Oh, Like no, coconut and milk maid. I have made it and then I okay. With rose. rose color. Okay. It's okay, not too great. Generally, in dessert, ಹೊರಗಿನ ಪಾರ್ಟ್ ನಾವು ಸಾಫ್ಟ್ ಕೊಡುವಾಗ ಒಳಗೆ ಕ್ರಿಸ್ಪ್ ಇರಬೇಕು. Yeah, I would have added nuts. Or maybe the flavors have to change. ನೀವು ಬಾಯ್ಲ್ ಮಾಡಿದ ತಕ್ಷಣ half of the flavor is gone. And because you have put rose, carrot will not Carrot show. flavors, yes, right. You've done a great job, Hiba. Thank you. ನನಗೆ ಖುಷಿ ಆದರೆ ನಿಮಗೆ ಖುಷಿ ಆಗಬೇಕಂತಿಲ್ಲ ಇನ್ನೊಬ್ಬರಿಗೆ. You've done your job. Thank you. Okay, take it. ಸೊ ಒಬ್ಬರು ಸೆಲೆಕ್ಟ್ ಆಗ್ತಾ ಇದ್ದಾರೆ, ಕೆಲವರು ವೆಯ್ಟಿಂಗಲ್ಲಿ ಇರ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತೂ ರೆಡಿಯಾಗಿ ಬಂದಿದ್ದಾರೆ ಆ್ಯಂಡ್ ಆಲ್ರೆಡಿ ಅವರ ಸೆಟಪ್ ಎಲ್ಲ ಇಲ್ಲಿ ಹೋಗಿದ್ದಾರೆ. ಬಟ್ ಎಸ್, ಅವ್ರನ್ನ ವೆಲ್ಕಮ್ ಮಾಡುವಲ್ಲ. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಆಡಿಷನ್ಗೆ ಬರುವಂಥದ್ದು. ಬನ್ನಿ ಮೇಡಮ್. ಎಸ್, ನಮಸ್ತೆ, ಹೇಗಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ಏನು ಹೆಸರು? I'm from Mangalore. My name is Aisha Ilham. ಓಕೆ, ಸೊ ಆಯಿಷಾ ಅವರು ಅಲ್ವಾ, ಮಂಗಳೂರಿಂದ? ಓಕೆ, ಸೊ ಹೌ ಯು ಆರ್ ಫೀಲಿಂಗ್ ರೈಟ್ ನಾವು? ಹೇಗೆ ಅನಿಸ್ತಾ ಇದೆ? ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಆಡಿಷನ್ಗೆ ಹೋಗ್ತಾ ಇದ್ದೀರಾ ಈಗ ಅಟೆಂಪ್ಟ್ ಮಾಡಲಿಕ್ಕೆ. ಹೇಗೆ ಅನಿಸ್ತಾ ಇದೆ? Kind of nervous. Nervous? Hey, you have to leave all those nervous and all those stuff. You have to be very chill. Why? Because you know, so ನಾನು ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಇರ್ತೇನೆ ಆ್ಯಂಡ್ ನಾನು ಇಲ್ಲೂ ಸ್ವಲ್ಪ ಬೂಸ್ಟ್ ಮಾಡಿ ಕಳಿಸೋದು. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಟುಡೇ? ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? Biryani and Sultan Lokomo. It's a Turkish. ಸುಲ್ತಾನ್ ಸುಲ್ತಾನ ಎಂತ? Sultan Lokomo. ಸುಲ್ತಾನ್ ಲೋಕೋಮೋ. ಓಕೆ, ವಾಟ್ ಇಸ್ ದಟ್? It is a Turkish dessert. ಟರ್ಕಿಶ್ ಡೆಸರ್ಟ್. ಓಕೆ, ಸೊ ಈ ಸಲ ಈ ಸೀಸನಲ್ಲಂತೂ ಹೊಸ ಹೊಸ ಡೆಸರ್ಟ್ಗಳು, ಹೊಸ ಹೊಸ ರೆಸಿಪೀಸ್ಗಳು ನಿಮಗೂ ವೆಯ್ಟ್ ಮಾಡ್ತಾ ಇದೆ ಆ್ಯಂಡ್ ನಮ್ಮ ಮುಂದಿನ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ಸೊ ಐ ಥಿಂಕ್ ಯು ನೋ ರೈಟ್, ಆ ಜಡ್ಜಸ್ ಆರ್ ಸೂಪರ್ ಡೂಪರ್ ಶೆಫ್ಸ್ who's excelled in the field of cooking. So are you excited to go and to get a judgment from them? Yes, I am excited. Excited, so all set. But auditionಗೆ 10 ನಿಮಿಷ ಅಷ್ಟೇ ಇರೋದು ನಿಮಗೆ. 10 ನಿಮಿಷದಲ್ಲಿ ರೆಡಿ ಆಗಬೇಕು. ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಗೋ, ಕಮ್ ಆನ್. ಸೊ ಇದು ಬೇಸಿಕಲಿ ಇದು ಡೆಸರ್ಟ್ ಅಲ್ವಾ? ಇಟ್ಸ್ ಅ ಡೆಸರ್ಟ್. ಓಕೆ, ಸೊ ವಾಟ್ ಇಸ್ ದಟ್? That is Sultan Lokomo, topped with desiccated coconut and some pistachio and badam and rose petal. ಓಹ್, ಭಯಂಕರ ಇದೆ. ಅದರಲ್ಲಿ ಪಿಸ್ತಾ ಇದೆ, ಕೊಕೊನಟ್ ಕ್ರೇಪ್ ಮಾಡಿದಿದೆ, ಎವ್ರಿಥಿಂಗ್. ಎಸ್, ಓಕೆ. ಸೊ ಮೇಡಮ್, ಸೂಪರ್ ಡೂಪರ್ ಅಂತೂ ಕಾಣ್ತಾ ಇದೆ. ನನಗೆ ನೋಡುವಾಗಲೇ ಹಸಿವಾಗ್ತಾ ಇದೆ ಈಗ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಎನಿವೇ, ಕಣ್ಣಿಗಂತೂ ಸೂಪರ್ ಆಗಿದೆ. ನಾಲಿಗೆಗೆ ಮತ್ತು ಜಡ್ಜಸ್ನವ್ರಿಗೆ ಇಷ್ಟ ಆದರೆ ಆಯಿತು ಅಷ್ಟೇ. ಸೊ ಹೇಗೆ ಅನಿಸ್ತಾ ಇದೆ ಈಗ? ಒಳಗಡೆ ಹೋಗ್ತಾ ಇದ್ದೀರಾ ಜಡ್ಜ್ಮೆಂಟಿಗೆ? Kind of tensed and ಟೆನ್ಸ್ಡ್. ಬಟ್ ಎನಿವೇ, ಟೆನ್ಷನ್ ಎಲ್ಲ ಏನು ಇಟ್ಕೊಳ್ಬೇಡಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಸಿ ವಾಟ್ ಗೋನಾ ಹ್ಯಾಪನ್. ಓಕೆ, ಪ್ಲೀಸ್. Hello, Aisha. Hi, ma'am. Hi, sir. Tell us about yourself. So that is Malai roll. It's made of chicken, and this is pina colada.
made of pineapple and coconut milk with pineapple juice, and that is the dessert, Sultan Lokomo. It's basically from, it's a Turkish dessert, and that is biryani, heart of heaven. And that is drums of heaven. It is like basically stuffed with chicken mince. Okay. And this is raita and followed by pudina chutney. So it is stuffed. Pardon? Stuffed drumstick. Yeah. You have tossed it on the tawa? Yeah. Good taste. Nice. What Chicken is that you have juicy. added with the minced meat inside the chicken? It's onion, green chili and chili powder with, With the minced keema. Yeah. Okay. You add black pepper also. No. Little flavor is coming. That is for the marination I have. Marination, yes. Yeah, for the marination I have added. That flavor enhance your taste better. I have given it a charcoal smoke. This charcoal The smoky also, flavor. that Yeah, flavor smoky. also come. Nice. Chicken roll. Yeah. I have stuffed it with cheese. This is stuffed. Yeah. Okay. Only cheese, nothing else. Chicken breast, make it roll inside cheese, like that. Yeah. That's a good creativity. Nice. Biryani also nice. Rice, all are separate. Well cooked. Lazy, well cooked. Well cooked biryani. Thank you. Flavorful also, good. The salt is less. Nice. That is the top. Actually, you can take it from the top Okay. because masala is kept on Masala the is below. Nice. top. Thank you. Very nice. Is this cooking your passion? Yeah, since childhood. Since childhood. Perfection. It's a lot of perfection. Thank you. This is the Turkish dessert, huh? Yeah, it's a Turkish dessert. It's made What from in the- desiccated coconut, and I've heated the milk, adding corn flour and butter with some vanilla essence, and I have refrigerated for some hours. Later added with whipping cream with a rose essence and badam and pista. This is a dessert. Why I'm calling this as a dessert is when we cut it, it is absolutely ready to relish. Amazing. Thank you, Chef. Chef Mandal, I give think the chef. yes. Thank you. He was We- selected for we next round. toast. Yeah. We toast. Right. Your chef Very food good. with your pina colada. Thank you, Chef. Master Class Chef of the Year. Yeah. You do it. Please. ಎಲೆಮರೆಯಲ್ಲಿ ತರುಚಿ ತೆರೆಯ ಮೇಲೆ ಬಂದು ಕೈಗಳ ಜಾತಿ ಎಸ್ ಹಲೋ ಹಾಯ್ ಮೈಸೆಲ್ಫ್ ಇಬ್ರಾಹಿಂ ಖಲೀಲ್. ಓಕೆ ಹಾಯ್ ಇಬ್ರಾಹಿಂ. ಸೊ ಎಲ್ಲಿಂದ ಬಂದಿದ್ದೀರಾ ತಾವು? ಕಲ್ಲಡ್ಕ. ಕಲ್ಲಡ್ಕದಿಂದ ಬಂದಿದ್ದೀರಾ. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಬರ್ತಾ ಇದೆ ಆ್ಯಂಡ್ ಫುಲ್ ಪ್ರಿಪೇರ್ ಆಗಿ ಬಂದಾಗ ಕಾಣುತ್ತೆ ನಿಮ್ದೆಲ್ಲ ಈ ಆಕ್ಸೆಸರೀಸ್ ಅದೆಲ್ಲ ನೋಡ್ತಾ ಇರುವಾಗ. ಸೊ ಹೇಗೆ ಅನಿಸ್ತಾ ಇದೆ? ಲೈಕ್ ಎಕ್ಸಾಸ್ಟಿಂಗ್, ಏನಾದರೂ ಮಾಡಬೇಕಂತೇಳಿ ಆಗ್ತಾ ಉಂಟು, ನೋಡುವ ಏನಾಗ್ತದೆ ಅಂತೇಳಿ. ಸೊ ಕುಕಿಂಗ್ ಬಗ್ಗೆ ಹೇಗೆ ನಿಮಗೆ ಪ್ಯಾಷನ್? ಅದು ಯೂಶ್ವಲಿ ನಿಮ್ಮನ್ನು ನೋಡಿದಾಗ ಒಂದು ಗಡ್ಡಾದಂಥ ಬಿಸ್ನೆಸ್ ಮ್ಯಾನ್ ಥರ ಕಾಣ್ತೀರಾ. ಏನು ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ನೀವು ಬೇಸಿಕಲಿ? ಬಿಸ್ನೆಸ್ಸೇ ಮಾಡ್ತಾ ಇದ್ದೇನೆ ನಾನು. ಹಾಗಾದರೆ ನೋಡಿ, ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಆಯಿತು. ಓಕೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು ಕೆಫೆ ರನ್ ಮಾಡ್ತಾ ಇದ್ದೇನೆ. ಏನು ಹೆಸರು ಕೆಫೆದು? ನಾನು ಎಲ್ಲಿರೋದು? ಇಲ್ಲಿ ಮಂಗಳೂರಲ್ಲೇ ನೈಟ್ ಸ್ಟ್ರೀಟ್ ಅಂತೇಳಿ. ಓಕೆ, ಸೊ ಬೇಸಿಕಲಿ ಆ ಕೆಫೆಲಿ ಏನೆಲ್ಲ ಸಿಗುತ್ತೆ ನಮಗೆ ಬಂದರೆ? ಲೈಕ್ ಅದೆಲ್ಲ ನಮ್ಮದು ಓನ್ ಡಿಶಸ್, ಲೈಕ್ ನಾನೇ ಕ್ರಿಯೇಷನ್ ಮಾಡಿದ ಡಿಶಸಲ್ಲಿರೋದು ಮಂಗಳೂರಲ್ಲಿ. ಸೊ ಆಲ್ಮೋಸ್ಟ್ ಎವ್ರಿ ಒನ್ ನೋ ಇನ್ ಮ್ಯಾಂಗ್ಳೂರ್ ಲೈಕ್ ನೈಟ್ ಸ್ಟ್ರೀಟ್.
ನೈಟ್ ಸ್ಟ್ರೀಟ್ ಕೇಳಿದೆ ನಾನು ಕೂಡ. ಎಸ್. ಸೊ ಇವತ್ತು ಆಡಿಷನ್ನಿಗೆ ಪ್ರಿಪೇರ್ ಆಗಿದ್ದೀರಾ. ಸೊ ಏನು ಮಾಡ್ತಾ ಇದ್ದೀರಾ ಆಡಿಷನ್ಗೆ? ಇದು ತುಂಬ ಕಾಣ್ತಾ ಇದೆ ಇಲ್ಲಿ, ಫುಲ್ ಪ್ಲೇಟ್ ಥರ. ನಾನಂದರೆ ಟ್ರೆಡಿಷ್ನಲ್ ಫುಡ್ಡನ್ನು ಕಾಂಟಿನೆಂಟಲ್ ವೇಯಲ್ಲಿ ಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ದೇನೆ. ಓಕೆ, ಅದಕ್ಕೆ ರೆಡಿಯಾಗಿದ್ದೇನೆ. ಸೊ ಆಡಿಷನ್ಗೆ ನಿಮ್ಗೆ ಗೊತ್ತೇ ಇದೆ, ಓನ್ಲಿ 10 ಮಿನಿಟ್ಸ್ ಅಷ್ಟೇ ಇರುವಂಥದ್ದು. ಸೊ ಆ 10 ಮಿನಿಟ್ಸಲ್ಲಿ ನೀವು ಏನು ರೆಡಿ ಮಾಡಿರ್ತೀರಾ ಅದರಲ್ಲಿ ಎಕ್ಸಿಕ್ಯೂಷನ್ ಆಗಿರಬೇಕಾಗತ್ತೆ. ಸೊ ಮ್ಯಾಂಗ್ಳೂರಿಯನ್ ಅಂತ ಹೇಳಿದಾಗ ಒಂದು ಸೀ ಫುಡ್ ಏನಾದರೂ ಇದ್ದೇ ಇರುತ್ತೆ ಅಲ್ವಾ, ಅದರ ಕಂಟೆಂಟ್ ಇರುವಂಥದ್ದು, ಅದರ ಇಂಗ್ರೀಡಿಯೆಂಟ್ ಇರುವಂಥದ್ದು. ಸೊ ಪ್ರಾನ್ಸ್ ಬೇರೆ ಇಟ್ಟಿದ್ದೀರಾ. ಏನಿದೆ ಇದಕ್ಕೇನು ಹೇಳ್ತಾರೆ? ಹಪ್ಪಳ. ಓ, ಹಪ್ಪಳ ಕೂಡ ಮಾಡರ್ನೈಸ್ ಆಗಿದೆ ಅಲ್ಲ. ಸೊ ನಿಮ್ಮ ಕೆಫೆಗೂ ಬಂದರೆ ಇದೇ ಥರ ಸಿಗುತ್ತಾ ಎಲ್ಲ, ಈ ಥರ ವೆರೈಟಿ ಥಿಂಗ್? ಇದಿಲ್ಲ, ಇದು ಸ್ಪೆಷಲೈಸ್ಡ್ ಇವತ್ತಿಗೆ. ಓಕೆ. ಸೊ ಕೆಫೆ ಅಂತ ಹೇಳಿದಾಗ ನಮ್ಮ ಲಾಸ್ಟ್ ಟೈಮ್ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 1ನಲ್ಲಿ ವಿನ್ ಆದವರು ಈಗ ಬಹಳಷ್ಟು ಉತ್ತುಂಗದ ಮಟ್ಟಕ್ಕೆ ಏರಿದ್ದಾರೆ ಅಲ್ವಾ. ಅವರು ಕೂಡ ಕೆಫೆಯಲ್ಲೇ ಪ್ರಾರಂಭಿಸಿದವರು. ಗೊತ್ತಿಲ್ಲ, ತಾವು ಕೂಡ ಆಗ್ಬೋದು. ಆಯಿತಾ? ಖಂಡಿತ. ಆಲ್ ದ ಬೆಸ್ಟ್. ಈ ಪ್ಲೇಟ್ ಪ್ರೆಸೆಂಟ್ ಎಲ್ಲ ಮಾಡಿ ಆದ ನಂತರ ಹಾಗೇನೆ ಕೊಂಡೋಗ್ಬೇಡಿ. ರಿಟರ್ನ್ ಇಲ್ಲಿಗೆ ಬರಲಿಕ್ಕಿದೆ. ಸೆಕೆಂಡ್ ಜಜ್ಮೆಂಟ್ ಇದೆ, ಆಯಿತಾ? ಅದು ಗೊತ್ತಿಲ್ಲಲ್ಲ ನಿಮಗೆ? ಸೆಕೆಂಡ್ ಜಜ್ಮೆಂಟ್ ದಟ್ ಈಸ್ ಅ ಕಂಪಲ್ಸರಿ. ಅಲ್ಲಿ ಸೆಲೆಕ್ಟ್ ಆದಂದರೆ ಇಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನೆಕ್ಸ್ಟ್ ಕಿಚನ್ ಒಳಗಡೆ ನಿಮ್ಗೆ ಎಂಟ್ರಿ ಇರೋದು. ನಂಗಂತೂ ಈ ಸಲ ಖುಷಿಯಪ್ಪ. ಶೆಫ್ ಆಫ್ ದಿ ಇಯರಲ್ಲಿ ನನ್ನ ಕೆಲಸ ಇಷ್ಟೇ, ಇವರಿಗೆಲ್ಲ ಸ್ವಲ್ಪ ಇರಿಟೇಷನ್ ಕೊಡೋದು, ಟೇಸ್ಟನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿಯಾಗಿ ನೋಡೋದು. ಯಾಕಂದರೆ ಎಷ್ಟೇ ಜಜ್ಮೆಂಟ್ ಬಂದರೂ ಕೂಡ ನೆಕ್ಸ್ಟ್ ನಿಮ್ಮ ಇಂಟ್ರೋ ವೆಲ್ಕಮ್ ಎಲ್ಲ ನಾನು ಕೊಡಬೇಕಾದ್ರೆ ನಂಗೆ ಇಷ್ಟ ಆಗಬೇಕದು. ಓಕೆ. ಸೊ ಅಲ್ಲಿಂದ ಹಾಗೇ ಹೋಗ್ಲಿಕ್ಕಿಲ್ಲ, ಇಲ್ಲಿ ಬರಬೇಕು ರಿಟರ್ನ್. ಓಕೆ. ನಿಮ್ಮ ಈ ಫುಡ್ ವಿಷಯ ಬಗ್ಗೆ ಏನಾದರೂ ಹೇಳಿ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಒಟ್ಟಿಗಿರುವಾಗ ನನ್ನ ಹತ್ರನೇ ಜಾಸ್ತಿ ಮಾಡಿಸ್ಲಿಕ್ಕೆ ಇದು ಮಾಡ್ತಿದ್ರು. ಸೊ ಅದೇ ನನಗೆ ಹ್ಯಾಬಿಟ್ ಆಗಿ ಹೋಗಿತ್ತು. ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಲೈಕ್ ಫುಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅದರಿಂದನೇ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ವಿ, ಕೆಫೆ ಮಾಡಿದ್ವಿ. ಸೊ ಈಗ ಕೆಫೆಯಲ್ಲಿ ರನ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ನೈಟ್ ಸ್ಟ್ರೀಟ್. ಇವತ್ತು ನಮ್ಮದು ಮ್ಯಾಂಗ್ಳೂರಿದ್ದು ಟ್ರೆಡಿಷ್ನಲ್ ಫುಡ್ಡು ಲೈಕ್ ಬಾಯ್ಲ್ಡ್ ರೈಸ್ ವಿತ್ ಚಟ್ನಿ ಆ್ಯಂಡ್ ಪ್ರಾನ್ಸ್ ಚಟ್ನಿ ವಿತ್ ಪಾಪಡ್ ಆ್ಯಂಡ್ ಪಿಕಲ್. ಮತ್ತು ಅದು ಲೈಕ್ ದಿಸ್ ಒನ್ ಇಟ್ಸ್ ಅ ಗಂಜಿ, ಲೈಕ್ ಬಾಯ್ಲ್ಡ್ ರೈಸ್, ವಾಟರ್ ಕಲರ್ಡ್ ಇಂಟು ಲೈಕ್ ಬೀಟ್ರೋಟ್ ಮಿಕ್ಸ್ ಮಾಡಿ ಕಲರ್ ಮಾಡಿದ್ದು, ನ್ಯಾಚುರಲ್ ಕಲರ್. ದ ಸೆಕೆಂಡ್ ಇಸ್ ಚಿಕನ್ ಸ್ಟೇಕ್ ಬ್ರೆಸ್ಟ್ ಪೀಸ್ ವಿತ್ ಸ್ಮ್ಯಾಶ್ ಪೊಟ್ಯಾಟೊ ಆ್ಯಂಡ್ ವೆಜ್ಜೀಸ್ ವಿತ್ ಮಶ್ರೂಮ್ ಸಾಸ್. ದ ಡೆಸರ್ಟ್ಸ್ ಇಸ್ ಪೋರ್ಚ್ ಪೀಸ್ with yogurt and peach with yogurt and blueberry crush with the fresh blueberries. ಟ್ರೆಡಿಷ್ನಲ್ ಫುಡ್ಡು ಟ್ರೆಡಿಷ್ನಲ್ ವೇಯಲ್ಲಿ ಸರ್ವ್ ಮಾಡ್ತಿದ್ರು. ಸೊ ಅದನ್ನು ರೀಕ್ರಿಯೇಟ್ ಮಾಡಿ ಒಂದು ಕಾಂಟಿನೆಂಟಲ್ ಟೈಪಲ್ಲಿ ಪ್ರೆಸೆಂಟ್ ಮಾಡಬೇಕಂತಿತ್ತು ನನಗೆ. ಸೊ ಅದನ್ನು ಟ್ರೈ ಮಾಡಿದ್ದೇನೆ ನಾನು ನನ್ನ ಬೆಸ್ಟಲ್ಲಿ. ಗಂಜಿ ಅನ್ನುವ ವಿಷಯ ಎಸ್, ಸೈಂಟಿಫಿಕ್ಲಿ ನೀವೇನು ಹೇಳ್ತೀರಿ? ಇಟ್ಸ್ ಗುಡ್ ಫಾರ್ ಹೆಲ್ತ್, like all nutrition, protein, everything will be there. So I colored with the beetroot, that also good for health, for the blood and all. Good. This prawn, what is ingredients in it? It's a coconut chutney, coconut with the red chilli and tamarind with the onion. And what is the marination? It look red color. Which one, sir? This prawn. It's a prawn masala with chilli powder and garam masala. ನಿಮಗೆ ಅನ್ಸೋದಿಲ್ವಾ ಡ್ರೈ ಪ್ರಾನ್ಸ್ ಒಟ್ಟಿಗೆ ಫ್ರೆಶ್ ಪ್ರಾನ್ಸ್ ಯಾಕೆ ಹಾಕಿದ್ದೀರಿ ಅಂತ ಹೇಳಿ? when you are telling, yes, it is boiled rice, dry prawns chutney, ganji, papad and pickle. Yeah, like ನೀವು ಏನು ಎನ್ಸಿ ಅದು ಫ್ರೆಶ್ ಪ್ರಾನ್ಸ್ ಹಾಕಿದ್ರಿ? ಅಂದ್ರೆ ಈ ಗಂಜಿ ಒಟ್ಟಿಗೆ ಒಂದು ಪ್ರಾನ್ಸ್ ಇದ್ರೆ ಒಳ್ಳೇದಂತ ಅನಿಸುತ್ತೆ ನನಗೆ. ಜಸ್ಟ್ ಟು like a showcase that it is prawns. Yes. ಅದನ್ನು ಡ್ರೈ ಪ್ರಾನ್ಸ್ ಒಟ್ಟಿಗೆ ನೀವು ಅದನ್ನು ಸೆಟ್ ಮಾಡಿದರೆ ಇಟ್ ವುಡ್ ಲುಕ್ ಬೆಟರ್ ಅಲ್ವಾ? ಓಕೆ. ಯಾವ ಡ್ರೈ ಪ್ರಾನ್ಸ್ ಅನ್ನು ಈ ಚಟ್ನಿಯಲ್ಲಿ ಹಾಕಿದಿರಿ, ಹೌದು, ಅದನ್ನು ಅಲ್ಲಿ ಒಂದು 2 ಇಟ್ಟರೆ ಇದಕ್ಕಿಂತ ಚಂದ ಕಾಣ್ತದೆ. Right. we'll get the traditional flavor like what grandma cooks for us. You brought it in a chutney style. Yeah.
ಡ್ರೈ ಪ್ರಾನ್ಸ್ ಚಟ್ನಿ ಹೇಳಿದ ಮೇಲೆ ಡ್ರೈ ಪ್ರಾನ್ಸ್ ಚಟ್ನಿ. ಮಂಗಳೂರಲ್ಲಿ ಜನ ಬರ್ತಾರೆ ಡ್ರೈ ಪ್ರಾನ್ಸ್ ಚಟ್ನಿ. Yes, exactly. Mushroom with butter. This is a mushroom puree. Yeah, it's a puree of mushroom. Tossed with? Sorry? Toasted with? Toasted with chili flakes and oregano with It's butter. rosemary flavor is coming, not oregano. That's steak with when it's grilled with the steak. So I added Yeah, rosemary. yes. On Rosemary that and water I added to the sauce. Nice. Chicken is tender. Thank you. Good. This is the same sauce? Yeah, the same sauce. Mashed potato also. Very good. Yeah, thank you. Very well done, Nash. Thank you. Can I ask you one thing? Why have you highlighted cinnamon and starflower? Like it's like boiled with the cinnamon and starfish, the poach. Yogurt. Blueberry yogurt. Good. Thank you. First time I'm trying this. I didn't taste it till now. You've done it This very cinnamon flavor also. Yeah. Inside is The soothing very cinnamon good. flavor? Using The yogurt blending with the pears. Amazing. Thank you. Generally, yogurt has its own game. Yeah, yeah. nice. Thank you, sir. Very nice. Thank you. Thank you. Yeah. Ibrahim, please come. Please come. It's fantastic job Thank you. Thank and you. congratulations. Thank you, sir. You selected for next round. Yeah. Okay. This master chef apron. ಫಸ್ಟ್ ಟೈಮ್ ನಾನು ಸ್ಟೇಜ್ ಪ್ರೋಗ್ರಾಮ್ಗೆ ಈ ಥರ ಬಂದದ್ದು. ಸೊ ಫಸ್ಟ್ ಆಡಿಷನ್ ನಾವು ಕೊಟ್ಟದ್ದು. ಲೈಕ್ ಡಿಶ್ ಮಾಡ್ತಾ ಇದ್ದೆ, ಬಟ್ ಆ್ಯಸ್ ಎ ಶೆಫ್ನ ಎದುರುಗಡೆ ನಾವು ಬರೋದು ಫಸ್ಟ್ ಟೈಮ್. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಮಾಸ್ಟರ್ ಕ್ಲಾಸ್ ಇದ್ದು ವಿನ್ನರ್ ಆಗಬೇಕಂತ ಇದ್ದೇನೆ. ಥ್ಯಾಂಕ್ ಯು. God bless. God bless you. ನಾವು ಜಡ್ಜಸ್ ತಗೊಂಡ ನಿರ್ಣಯ ನಾವು ತಗೊಳ್ಳೇಬೇಕು. ಅದು ನಮ್ಮ ಪ್ರಕಾರವಾಗಿ ಎಲ್ಲರೂ ವಿನ್ನರ್. ನೀವು ನಿಮ್ಮ ಬೆಸ್ಟನ್ನು ಕೊಟ್ಟಿದ್ದೀರಾ. ಜೀವನದಲ್ಲಿ ಪ್ರತಿಯೊಂದರಲ್ಲಿ ಗೆಲುವು ಮತ್ತು ಸೋಲು ಇರ್ತದೆ. ಅದರಲ್ಲಿ ಸೋಲಿದ್ರೆ ವಾಪಸ್ ಟ್ರೈ ಮಾಡ್ತೇವೆ ನಾವು ಇನ್ನೂ ಮುಂದೆ ಬರಲಿಕ್ಕೆ. ಯಾರಾದರೂ ಒಬ್ಬರು ಗೆಲ್ಲೇಬೇಕು ಅಲ್ವಾ? ಸೊ ನಮ್ಮ ಡಿಸಿಷನನ್ನು ನೀವು ಪರ್ಸ್ನಲಿ ತಗೊಳ್ಬಾರ್ದು. ಯಾರಾದರೂ ಒಬ್ಬರಿಗೆ ಮಾರ್ಕ್ ಜಾಸ್ತಿ ಬರಲೇಬೇಕಲ್ವಾ? ಕ್ಲಾಸಲ್ಲಿ ಎಲ್ಲರೂ ಫಸ್ಟ್ ಬರಲಿಕ್ಕಾಗೋದಿಲ್ಲ, ಎಲ್ಲರೂ ಲಾಸ್ಟ್ ಬರಲಿಕ್ಕಾಗೋದಿಲ್ಲ. ಆ ಒಂದು ಇದರಲ್ಲಿ ಕೆಲವು ನಿರ್ಣಯ ನಾನು ಮತ್ತು ಸರ್ ಒಟ್ಟಿಗೆ ತಗೊಂಡಿದ್ದೇವೆ. हम दोनों ने डिसाइड किया. We have decided that everyone did fantastic, good. We selected Mithun. All the best. Thank you. Do the best. Please, Mamata Kotia. Congratulations for next round. ತುಂಬ ಮುಂದೆ ಬರಬೇಕು. Shall we announce? The last apron of the day. Radha. ಐ ನೋ ಅದು ಸ್ವಲ್ಪ ಹರ್ಟ್ ಆಗ್ತದೆ,
ಬಟ್ ಆಲ್ವೇಸ್ ದರ್ ಇಸ್ ಅನದರ್ ಚಾನ್ಸ್. Next time. Another chance, madam. Yes. So finally, ಎಲ್ಲರಿಗೂ ನೆಕ್ಸ್ಟ್ ಇದರ ಮುಂದಿನ ಜರ್ನಿಯಲ್ಲಿ ಆಲ್ ದ ಬೆಸ್ಟ್. All the ಆ್ಯಂಡ್ best. ದ ಲೇಡೀಸ್ ಹೂ ಆರ್ ಅಂದರೆ ಯಾರು ಇದರಲ್ಲಿ ಬರಲಿಲ್ಲ, ನೆಕ್ಸ್ಟ್ ಸೀಸನಲ್ಲಿ ನೀವು ಬಂದು ವಾಪಸ್ ನಿಮ್ಮ ಟ್ರೈ ಮಾಡಬೇಕು. ಲೈಫ್ ಮೇ ನಾಟ್ ಗಿವ್ ಒನ್ಸ್ ಅ ಚಾನ್ಸ್, Right. it will always have a second chance. Thank you. Thank you. ಸೊ ಫೈನ್, ಆಡಿಷನ್ ಅಂತೂ ಮುಗೀತು. ಸೊ ಆಡಿಷನಲ್ಲಿ ಈ ಥರದ ಪ್ರೆಸೆಂಟೇಷನ್ ಇತ್ತು, ಈ ಥರದ ಒಂದು ರೆಸಿಪೀಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಇನ್ನು ಈ ಬಾರಿ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಅಲ್ಲಿ ಡಿಫ್ರೆಂಟ್ ಆದಂಥ ಕಾನ್ಸೆಪ್ಟಲ್ಲಿ, ಡಿಫ್ರೆಂಟ್ ಆದಂಥ ಎಕ್ಸಿಕ್ಯೂಷನಲ್ಲಿ ಯಾವ ಥರ ನಮ್ಮ ಕಂಟೆಸ್ಟೆಂಟ್ಗಳು ರೆಡಿ ಆಗ್ತಾರೆ ನನಗೂ ಕ್ಯೂರಿಯಾಸಿಟಿ ಇದೆ, ನಮ್ಮ ಜಡ್ಜಸ್ಗಳಿಗೂ ಕ್ಯೂರಿಯಾಸಿಟಿ ಇದೆ. ನೀವು ಕೂಡ ಅದೇ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಅಂಟಿಲ್ ಡೆಫಿನೆಟ್ಲಿ ನಾವು ಮುಂದಿನ ಮೊದಲ ಸುತ್ತಲ್ಲಿ ಸಿಗುವ ತನಕ ನಿಮ್ಮ ನೆಚ್ಚಿನ ನಮ್ಮ ಟಿವಿ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್. Masterclass in association with Apple Ply presents Masterclass Chef of the Year Season 2, powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್.